ಪಾತಿದೆವರ ಪ್ಲಾಸ್ಟಿಕ್ ಇಳುವರಿ ಭಾರಿ ಕಷ್ಟ ದಕ್ಕುನಂಚಿನ ವಸ್ತು ಹಿಡಿದು ಪರಿಸರ ಹಾಳು ಮಲ್ಪೆರ ಬಲ್ಲಿಂದು ಪ್ರಯತ್ನ ಬರೋದಿಲ್ಲ ಪ್ಲಾಸ್ಟಿಕ್ ಬದಲು ಕೈಚೀಲ ಕೊರೊಂದಿಲ್ಲ ಅವೇನು ಸರ್ವೇರ್ಲ ದೆತ್ತ ನೋಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಗುರ್ಕಾರ್ದಿ ಮೀನಾಕ್ಷಿ ಶಾಂತಿಗೌಡು ಪಂತೇರು ಜಿಲ್ಲಾ ಪಂಚಾಯತ್ ಎಲ್ಇಡಿ ಬಲ್ಬ್ ಪಟ್ಟಣ ಕಾರ್ಯಕ್ರಮ ಪಾತೀರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೆಲಿಟ್ಟು ನೇತ್ರಾವತಿ ಸಭಾಂಗಣೋಡು ಶುಕ್ರವಾರ ಎಲ್ಇಡಿ ಬಲ್ಬ್ ಪಟ್ಟಣ ಕಾರ್ಯಕ್ರಮ ನಡೆಯುತ್ತದೆ ಜಿಲ್ಲಾ ಪಂಚಾಯತ್ ಗುರ್ಕಾರ್ದಿ ಮೀನಾಕ್ಷಿ ಶಾಂತಿಗೌಡು ಪಾತಿರ್ದು ದಕ್ಕುನಂಚಿನ ವಸ್ತು ಹಿಡಿದು ಪರಿಸರ ಹಾಳು ಪ್ಲಾಸ್ಟಿಕ್ ವಿಲೇವಾರಿ ಭಾರಿ ಕಷ್ಟ ಜಿಲ್ಲಾ ಪಂಚಾಯತ್ ಹಿಡಿದು ಕೈಚೀಲ ಒದಗವೊಂದಿಲ್ಲ ಅವೇನು ಸರ್ವೇರ್ಲ ದೆತ್ತ ನೋಡೊಂದು ಪಂಡೇರು ಮುಂದೆ ಯಾವುದೇ ಒಂದು ಸಾಮಾನನ್ನು ಅಂಗಡಿಯಿಂದ ಕೊಂಡೋಗುವಾಗ ಕೂಡ ಒಂದು ದಿನದಲ್ಲಿ 5-6 ಸಾಮಾನು ತರಬೇಕಾದ್ರೆ 5-7 ಪ್ಲಾಸ್ಟಿಕ್ಕನ್ನು ನಾವು ಮನೆಗೆ ತರ್ತಾ ಇದ್ದೇವೆ. ಆ ಪ್ಲಾಸ್ಟಿಕ್ಕನ್ನು ಯಾವ ರೀತಿಯಾಗಿ ವಿಲೇವಾರಿ ಮಾಡುವುದಂತೇಳಿ ಇವತ್ತು ನಮಗೆ ತುಂಬ ಕಷ್ಟಕರವಾದ ವಿಷಯ ಆಗಿದೆ. ಅದರಲ್ಲಿ ಕೂಡ ತ್ಯಾಜ್ಯ ಯಾವ ರೀತಿಯಾಗಿ ಅದು ಪರಿಸರದೊಟ್ಟಿಗೆ ಸೇರಿಕೊಂಡು ನಮ್ಮ ಪರಿಸರವನ್ನು ಯಾವ ರೀತಿಯಾಗಿ ಇವತ್ತು ಹಾಳು ಮಾಡ್ತಾ ಇದೆ. ಈ ರೀತಿಯಲ್ಲಿ ಕೈಚೀಲವನ್ನು ಎಲ್ಲರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಆ ಕೈಚೀಲವನ್ನು ನೀವು ಇವತ್ತು ಸದುಪಯೋಗ ಪಡಿಸಿಕೊಳ್ಬೇಕು. ಒತ್ತು ಗುರುಕಾರ್ದಿ ಕಸ್ತೂರಿ ಪಂಜಬಾತಿರ್ದು ದೇಶಡು ಕರೆಂಟ್ ಎಂಚ ಉರಿಪಾವಲಿಂದು ಎಲ್ಇಡಿ ಬಲ್ಬ್ ಕೊರ್ದು ಎಂಆರ್ಪಿಎಲ್ ಪ್ರೋತ್ಸಾಹ ಕೊರ್ತುನುವುದು ಬಂದಿರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೂವನ್ ಅಧಿಕಾರಿ ಡಾಕ್ಟರ್ ಎಂಆರ್ ರವಿ ಎಂಆರ್ಪಿಎಲ್ ಅಧಿಕಾರಿಗಳು ಪಾಲ್ದೆ ತೊಂದಿರು. ಇವತ್ತು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. 5 ಗ್ರಾಮ ಪಂಚಾಯತಿಗಳಿಗೆ ಪ್ರತಿಯೊಂದು ಮನೆಗೂ ಕೂಡ ಎಲ್ಇಡಿ ಬಲ್ಬಿನ ಮುಖಾಂತರ ಬಹುಶಃ ದೇಶದಲ್ಲಿ ವಿದ್ಯುತ್ತನ್ನ ಯಾವ ರೀತಿ ಉಳಿಸಬಹುದೆಂಬುದನ್ನ ಎಂಆರ್ಪಿಎಲ್ ಸಂಸ್ಥೆಯವರು ಕೂಡ ಮನಗಂಡು ಇವತ್ತೆಲ್ಲ 5 ಗ್ರಾಮ ಪಂಚಾಯತಿ ಎಲ್ಲ ಮನೆಗಳಿಗೂ ಕೂಡ ಬಲ್ಬನ್ನು ಒದಗಿಸುವಂತ ವ್ಯವಸ್ಥೆಗಳನ್ನ ಮಾಡಿದ್ದಾರೆ.